ವಿರಾಮದೊಳಗೆ ಮತ್ತೆ ನಮ್ಮ ಟಿವಿ ಅರ್ಪಿಸುವ ನಮ್ಮ ಸೌರುಷಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮಮತಾ ಮ್ಯಾಮ್ ಸಾಕಾಗಿರುವಂತಹ ಒಂದು ಚಿಕನ್ ಐಟಮ್ ಅಂತೂ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲ್ ಆಗಿ ಲಸ್ಸಿ ಮಾಡ್ತಾರೆ ಅಂತ ಹೇಳಿದ್ರು. ಹೇಗೆ ಮಾಡ್ತಾರೆ ಅಂತ ಅವ್ರ ಜೊತೆ. ಎಸ್ ಮ್ಯಾಮ್, ಇವಾಗ ಲಸ್ಸಿ ಅಲ್ಲ, ಇದು ಜಟ್ಪಟ್ ಆಗ್ತದ, ಸ್ವಲ್ಪ ಲೇಟ್ ಆಗ್ತದ, ಬೇಗ ಆಗ್ತದಲ್ಲ. ಯಾಕೆಂತ ಹೇಳಿದರೆ ಅಲ್ಲಿ ಚಿಕನ್ ಕೂಡ ನೋಡಿ ಸ್ವಲ್ಪ ಕಾಯ್ತಾ ಉಂಟು. ಓಕೆ, ಸ್ಟಾರ್ಟ್ ಮಾಡುವ. ಫಸ್ಟಿಗೆ ಈಗ ಇದು ಡ್ರೈ ಫ್ರೂಟ್ಸ್ ತಗೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ನೀರು ಹಾಕಿ. ನೀರು ಹಾಕ್ಬೇಕಾ? ಅಂದರೆ ಅದೇಂತ ಗ್ರೈಂಡ್ ಮಾಡಲಿಕ್ಕುಂಟಾ? ಹೌದು. ಓಕೆ, ಅಂದರೆ ಈಗ ನೀರು ಹಾಕಿ ಇಟ್ಕೊಳ್ಬೇಕಾ? ಆಮೇಲೆ ಗ್ರೈಂಡ್ ಮಾಡೋದಾ? ಹೌದು. ಇದಂದರೆ ಡ್ರೈ ಫ್ರೂಟ್ಸ್ ಅಲ್ಲ, ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹೊತ್ತು ಹಾಗೆ ಅದನ್ನಕ್ಕೆ ಇಡಬೇಕು ಅಂತೇಳಿ. ಈಗ ಇಲ್ಲಿ ಟೈಮ್ ಇಲ್ಲ, ಮನೆಗಾರ ಸ್ವಲ್ಪ ಹೊತ್ತು ನೀರು ಹಾಕಿರ್ತೀವಿ, ಚೆನ್ನಾಗಿರುತ್ತೆ ಅಲ್ಲ. ಓಕೆ, ಈಗ ಮಿಕ್ಸಿ ಜಾರ್ ಕೊಡಿ. ಈಗ ನೀರಲ್ಲಿ ಹಾಕಿಟ್ಟಂತ ಡ್ರೈ ಫ್ರೂಟ್ಸ್ ಅನ್ನು ಹಾಕ್ತಿದ್ದೇನೆ. ಓಕೆ, ಇದರಲ್ಲಿ ಬಾದಾಮ್, ಗೇರು ಬೀಜ, ದ್ರಾಕ್ಷಿ ಮತ್ತೆ ಇದು ವಾಲ್ನಟ್, ಖರ್ಜೂರ, ಸಾಧಾರಣ ಎಲ್ಲ ಡ್ರೈ ಫ್ರೂಟ್ಸ್ ಇದೆ ಅಂತಲ್ಲ. ಇದು ಸಕ್ಕರೆ ಹಾಕ್ತಿದ್ದೇನೆ. ಸಕ್ಕರೆ ಲಸ್ಸಿಗಂತೂ ಸಕ್ಕರೆ ಜಾಸ್ತಿ ಬೇಕಾಗುತ್ತೆ. ಹೌದು. ಓಕೆ, ಒಂದು ನಾನು 3. ಈಗ ನಾರ್ಮಲ್ ಆಗಿ ನಾವು ಲಸ್ಸಿ ಕುಡಿಯುವಾಗ ಈ ಥರ ಡ್ರೈ ಫ್ರೂಟ್ಸ್ ಹಾಕ್ತಾರಾ? ಕೆಲವೊಮ್ಮೆ ಮ್ಯಾಂಗೋ ಲಸ್ಸಿ ಇರ್ತದೆ. ಮ್ಯಾಂಗೋ ಲಸ್ಸಿ, ಹೌದು ಹೌದು. ಇಲ್ಲದ್ರೆ ಖಾಲಿ ಮೊಸರಲ್ಲೇ ಲಸ್ಸಿ ಮಾಡ್ತಾರಲ್ಲ. ಒಂದು 4-5 ಐಸ್ ಕ್ಯೂಬ್ ಹಾಕ್ತಿದ್ದೇನೆ. ಇದನ್ನು ಸ್ವಲ್ಪ ರನ್ ಮಾಡುವ, ಮತ್ತೆ ಮೊಸರು ಹಾಕಿ ಪುನಃ ರನ್ ಮಾಡುವ, ಯಾಕಂದ್ರೆ ಡ್ರೈ ಫ್ರೂಟ್ಸ್ ನೈಸ್ ಆಗಬೇಕು. ಓಕೆ, ಡ್ರೈ ಫ್ರೂಟ್ಸ್ ಕರೆಕ್ಟಾಗಿ ಆಗಿದ್ರೆ ನೈಸ್ ಆಗಬೇಕಲ್ಲ. ಎಸ್, ಸಾಕಾಗುತ್ತಾ? ಈಗ ಪುನಃ ಇದಕ್ಕೆ ಕರ್ಡ್ ಹಾಕಿ ರನ್ ಮಾಡುವಾಗ. ಓಕೆ, ಇನ್ನು ಕರ್ಡ್ ಹಾಕಿ ರನ್ ಮಾಡಿ. 1 ಕಪ್ ತಗೊಂಡಿದ್ದೇನೆ. 1 ಕಪ್ನಷ್ಟು. ಓಕೆ, ಇದನ್ನು ಈಗ ಇದಕ್ಕೆ ಪುನಃ ಐಸ್ ಕ್ಯೂಬ್ ಹಾಕಿ. ಓಕೆ, ಎಸ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಲ್ಲ. ಆಲ್ಮೋಸ್ಟ್ ರೆಡಿ ಅಲ್ಲ? ಓಕೆ, ಅದೇನು ಸೋಸ್ಕೊಳ್ಬೇಕು ಅಂತಿಲ್ಲ, ಹಾಗೆ ಮಾಡ್ತೀನಿ. ಓಕೆ, ಇದೀಗಾಗಿದೆ. ಓಕೆ, ಆಲ್ಮೋಸ್ಟ್ ರೆಡಿ. ಈಗ ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ. 2 ಗ್ಲಾಸ್ ಅಂತೂ ರೆಡಿಯಾಗಿ ಕಾದಿದೆ ನೋಡಿ. ಈಗ ಹಾಕ್ತಿದ್ದೇನೆ. ನಾವು ಐಸ್ ಕ್ಯೂಬ್ ಎಲ್ಲ ಏನು ಮಿಕ್ಸ್ ಮಾಡುವಾಗಲೇ ಹಾಕಿದ ಕಾರಣ ಏನು ಎಕ್ಸ್ಟ್ರಾ ಏನು ಹಾಕಬೇಕು ಅಂತಿಲ್ಲಲ್ಲ. ಲಸ್ಸಿ ರೆಡಿ ಅಲ್ಲ, ತಂಪಾದ ಲಸ್ಸಿ. ಅದರಲ್ಲಿ ನೀವು ಡ್ರೈ ಫ್ರೂಟ್ಸ್ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿದಿರಲ್ಲ, ಗಮ್ಮತ್ತು ಇರ್ಬೋದು ಮಾತ್ರ. ಒಂದು ಲಸ್ಸಿ ಕೊಟ್ಟಿದ್ರೆ ಮಧ್ಯಾಹ್ನಕ್ಕೆ ಹೊಟ್ಟೆ ಫುಲ್ ಆಗ್ಬೋದಲ್ಲ. ಓಕೆ, ಟೇಸ್ಟ್ ನೋಡೋಲ್ಲ ಈಗ. ಓಕೆ, ಮಮತಾ ಮ್ಯಾಮ್ ಸಾಕಾಗಿರುವಂತಹ ಡ್ರೈ ಫ್ರೂಟ್ಸ್ ಲಸ್ಸಿ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಡ್ರೈ ಫ್ರೂಟ್ಸ್ ಲಸ್ಸಿ ತಯಾರಿಸುವ ವಿಧಾನ: ಮೊದಲಿಗೆ ನೆನೆಸಿದ ಡ್ರೈ ಫ್ರೂಟ್ಸ್ ಅನ್ನು ಸ್ವಲ್ಪ ಸಕ್ಕರೆ, ಐಸ್ ಕ್ಯೂಬ್ಸ್ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ 1 ಬೌಲ್ ಮೊಸರು ಹಾಕಿ ನುಣ್ಣಗೆ ಬ್ಲೆಂಡ್ ಮಾಡಿಟ್ಟುಕೊಳ್ಳಿ. ಈಗ ಸವಿಯಾದ ಡ್ರೈ ಫ್ರೂಟ್ಸ್ ಲಸ್ಸಿ ಸವಿಯಲು ಸಿದ್ಧ. ಎಸ್ ಮ್ಯಾಮ್, 2 ಅಡುಗೆ ಅಂತೂ ರೆಡಿ ಆಗಿದೆ. ಒಂದು ಜ್ಯೂಸ್, ಇನ್ನೊಂದು ಚಿಕನ್ ಅಲ್ಲ. ಆ್ಯಕ್ಚುಲಿ ಕ್ಯಾಶು ಚಿಕನ್ ಆದ ಕಾರಣ ಹೀಗೆ ತಿನ್ಬೋದಲ್ಲ. ಟೇಸ್ಟ್ ನೋಡೋಲ್ಲ ಹಾಗಾದ್ರೆ. ಈಗ ಫಸ್ಟಿಗೆ ಚಿಕನ್ ನೋಡೋಣ. ತಗೊಳ್ಳಿ ನೀವು ಕೂಡ, ಜೊತೆಗೆ ಕ್ಯಾಶ್ ಕೊಟ್ಟಿಗೆ ತಗೊಳ್ಬೇಕಲ್ಲ. ಈ ಥರ ಎಲ್ಲ ಚಿಕನ್ ಇದ್ರೆ ಉಂಟಲ್ಲ, ಎಂತ ತಿನ್ನಬೇಕು ಅಂತಿಲ್ಲ. ಅಂದರೆ ಇದಕ್ಕೆ ದೋಸೆ ಆ ಥರ ಏನು ಬೇಕು ಅಂತಿಲ್ಲ, ಹಾಗೆ ತಿನ್ಬೋದಲ್ಲ. ಚೆನ್ನಾಗಿ ಉಂಟು. ಬಿಸಿ ಸಿಕ್ಕಿದರೆ ಇನ್ನೂ ಗಮ್ಮತ್ತುಂಟು. ಅದೇ ಆ ಕ್ಯಾಶ್ ಇದು ಪರಿಮಳ ಕೂಡ ಹಾಗೆ ತುಪ್ಪದಲ್ಲಿ ಫ್ರೈ ಮಾಡೋದು ಚೆನ್ನಾಗಿದೆ. ಇದನ್ನಂತೂ ಫುಲ್ಲು ಖಾಲಿ ಮಾಡ್ಬೋದು. ಈಗ ಜ್ಯೂಸ್ ಎಲ್ಲ ತಗೊಳ್ಳಿ ನೀವು ಕೂಡ. ಈಗಂತೂ ಗಮ್ಮತ್ತುಂಟು. ಮಧ್ಯಾಹ್ನದ ಹೊತ್ತಿಗೆ ಈ ಥರದ್ದು ಕೋಲ್ಡಾಗಿ ಸಿಕ್ಕಿದ್ರೆ ಉಂಟಲ್ಲ, ಫುಲ್ಲು ಖಾಲಿ ಮಾಡ್ಬೋದು. ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯಿತಲ್ಲ? ಎರಡನ್ನು ನಾವೇ ಕಾಲ್ ಮಾಡ್ಬೋದಲ್ಲ. ಓಕೆ, 2 ಅಡುಗೆ ಕೂಡ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಖುಷಿ ಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸ್ಪೆಷಲ್ಲಾಗಿ ನಾನಾ ಮಸಾಲ
ನಾವು ಆವಾಗಲೇ ಚಿಕನಿಗೆ ನಾನಾ ಮಸಾಲೆ ಹಾಕಿದ್ವಲ್ಲ, ಹಾಗೆ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಜೊತೆಗೆ ನಾವು ಏನೇ ಅಡುಗೆ ಮಾಡಿದರೆ ಲಾಸ್ಟಿಗೆ ತುಳಿಲೇಬೇಕಲ್ಲ, ಹಾಗಾಗಿ ಶಶಿ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಮಮತಾ ಮ್ಯಾಮ್ ಸಾಕಾಗಿರುವಂತಹ ಕ್ಯಾಶ್ಯೂ ಚಿಕನ್ ಮತ್ತು ಸ್ಪೆಷಲಾಗಿ ಡ್ರೈ ಫ್ರೂಟ್ಸ್ ಲಸ್ಸಿ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನೈಟ್ಗೆ ನೆನೆಸ್ತಿದ್ದಾವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.